ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಸುರತ್ಕಲ್ ಘಟಕದ ಉದಿಪನ ಲೇಸ್ ಏಪ್ರಿಲ್ 15 ತಾರೀಕು ಐತಾರ ಮಧ್ಯಾಹ್ನ 2 ಗಂಟೆಗೆ ಸುರತ್ಕಲ್ ಬಂಟರ ಭವನ ನಡಪರ ಉಂಡು ಪಂಡದು ಟ್ರಸ್ಟ್ದ ಕೇಂದ್ರೀಯ ಘಟಕದ ಸಂಘಟನಾ ಕಾರ್ಯದರ್ಶಿ ಕದ್ರಿ ಶ್ರೀ ನವನೀತ್ ಶೆಟ್ರು ಸುದ್ದಿಗೋಷ್ಠಿ ತೆರಿಪಾದರು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಸುರತ್ಕಲ್ ಘಟಕದ ಉದಿಪನ ಲೇಸ್ದ ಕಾರ್ಯಕ್ರಮಲು ಏಪ್ರಿಲ್ 15 ತಾರೀಕು ಐತಾರ ಮಧ್ಯಾಹ್ನ 2 ಗಂಟೆ ಇದ್ದು ರಾತ್ರಿ 9 ಗಂಟೆ ಮುಟ್ಟ ನಡಪೆರ ಉಂಡು ಪಂಡು ತೆರಿಪಾಯಿನ ಟ್ರಸ್ಟ್ದ ಕೇಂದ್ರೀಯ ಘಟಕದ ಸಂಘಟನಾ ಕಾರ್ಯದರ್ಶಿ ಶ್ರೀ ಕದ್ರಿ ನವನೀತ್ ಶೆಟ್ರು ಮಧ್ಯಾಹ್ನ 2 ಗಂಟೆಗೆ ತುಳುನಾಡ ಬಲಿಯೇಂದ್ರ ಯಕ್ಷಗಾನ ತಾಳ ಮೊದಲ ನಡಪೆರ ಉಂಡು ಬಯ್ಯ 5 ಗಂಟೆಗೆ ಉದಿಪನ ಲೇಸ ನಡಪೆರ ಏತದು ಶ್ರೀ ಶಿವ ಎಲ್ ಸುವರ್ಣ ಹೊಸಬೆಟ್ಟು ಬೊಕ್ಕ ಸುರೇಶ್ ಕಾಮತ್ರಿಗೆ ಬಲ್ಮಾನ ಮಾನದಿಗೆ ಲೇಸು ನಡಪೆರ ಉಂಡು ಆಗರಿ ರಘುರಾಮ್ ಭಾಗವತ ಅರುಣ್ ಪೈ ಮಾರಿಗುಡಿ ಸೇರಿನಂಚ ಪ್ರಮುಖರನ್ನು ಗೌರವಿಸಾಯರೆ ಉಳ್ಳ ಪಂಡದು ವಿವರ ಕೊರಿಯರು. ವಿಧಾನಸಭಾ ಕ್ಷೇತ್ರದಲ್ಲಿ ಪಟ್ಲಾಶ್ರಯ ಯೋಜನೆಗೆ ಪೂರಕವಾದಂತಹ ಒಂದು 5 ಎಕರೆಯ ಸ್ಥಳ ಆ ಪರಿಸರದಲ್ಲಿ ನಮಗೆ ಪಡೆಯಬೇಕು ಎನ್ನುವಂತಹ ಒಂದು ಅಪೇಕ್ಷೆ ಇದ್ದ ಕಾರಣ ಸುರತ್ಕಲ್ ಘಟಕದ ಸ್ಥಾಪನೆಗೆ ವಿಶೇಷವಾದಂತಹ ಮುತುವರ್ಜಿಯನ್ನು ವಹಿಸಲಾಗಿತ್ತು. 29ನೇ ಘಟಕವಾಗಿ ಸುರತ್ಕಲ್ ಘಟಕವನ್ನು ಸ್ಥಾಪಿಸಿ ಆ ಘಟಕದ ಉದ್ಘಾಟನೆಯನ್ನು ಸೌರಮಾನ ಯುಗಾದಿಯ ಮರುದಿವಸ ಪಂಗೂರು ರಡ್ಡು ಪೋಪಿನ ಸುರತ್ಕಲ್ ಬಂಟರ ಸಂಘದಲ್ಲಿ ಈ ಘಟಕದ ಉದ್ಘಾಟನಾ ಕಾರ್ಯಕ್ರಮ ಆದಿತ್ಯವಾರ 15ನೇ ತಾರೀಕು ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ ಸುಮಾರು 9-10 ಗಂಟೆ ತನಕ ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ. ಆರಂಭದಲ್ಲಿ ಯಕ್ಷಗಾನ ತುಳು ತಾಳಮದ್ದಲೆ ತುಳುನಾಡ ಬಲೀಂದ್ರ, ಅದಾದ ನಂತರ ಸುರತ್ಕಲ್ ಘಟಕದ ಉದ್ಘಾಟನೆ. ಇದರಲ್ಲಿ 2 ಯಕ್ಷ ಸಾಧಕರಿಗೆ ಸನ್ಮಾನ. ಶಿವ ಎಲ್ ಸುವರ್ಣ ಅವರು ಮೇಳದಲ್ಲಿ ತಿರುಗಾಟ ಮಾಡಿದಂತಹ ಹಿರಿಯ ಅನುಭವಿ ಕಲಾವಿದರು. ವಿಶೇಷವಾಗಿ ಶನಿ ಪೂಜೆಯಲ್ಲಿ ಅವರು ಭಾಗವತರಾಗಿ ಸುರತ್ಕಲ್ ಪರಿಸರದಲ್ಲಿ ಜನಪ್ರಿಯತೆಯನ್ನು ಗಳಿಸಿದಂತಹ ಒಬ್ಬ ಹಿರಿಯ ಕಲಾವಿದ ವೃದ್ಧರು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಸುರತ್ಕಲ್ ಘಟಕದ ಗೌರವ ಅಧ್ಯಕ್ಷರು ಕಡಂಬೋಡಿ ಶ್ರೀ ಮಹಾಬಲ್ ಪೂಜಾರಿ, ಅಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ, ಕಾರ್ಯದರ್ಶಿ ಶ್ರೀ ಲೀಲಾಧರ್ ಶೆಟ್ಟಿ ಕಟ್ಲ, ಕೋಶಾಧಿಕಾರಿ ಶ್ರೀ ಸತೀಶ್ ಶೆಟ್ಟಿ ಬಾಳಿಕೆ ಸುದ್ದಿಗೋಷ್ಠಿಗೆ